हरे कृष्ण 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 हरे 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 राम 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 हरे हरे. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಬಂದ್ರು ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡ್ಲಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಭುಜಿ ಬಂದ್ರು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ನಾನು ಬಿದ್ದುಕೊಂಡಿದ್ದೇನೆ. ಏನಾಯ್ತು? ನಿನ್ನೆ ಮನೆಯಲ್ಲಿ ಟೆಂಪಲ್ಗೆ ಹೊರಡ್ಲಿಕ್ಕೆ ಅಂತೇಳಿ ಬೇಗ ಬೇಗ ಹೊರಸ್ಲಿಕ್ಕೆ ಎಲ್ಲ ರೆಡಿ ಮಾಡಿದೆ, ಸ್ಲಿಪ್ ಆಗಿ ಬಿದ್ದೆ. ಸ್ವಲ್ಪ ಲಂಬರ್ ಇದಾಯ್ತು ಪ್ರಭುಜಿ. ಇವಾಗ ತೋರ್ಸಿದ್ರ ಹೋಗಿ ಡಾಕ್ಟರ್ ಹತ್ರ ಏನಾದ್ರು? ಹೌದು, ನಿನ್ನೆ ಹೋಗಿ ಕೊಲಾಸದಲ್ಲಿದ್ದೆ. ಮತ್ತೆ 3 ದಿವಸ ನೋಡಿ ನೋವು ಕಡಿಮೆ ಆಗದಿದ್ರೆ ಬನ್ನಿ ಅಂತ ಹೇಳಿದ್ರು. ಕೊಟ್ಟಿದ್ದಾರೆ ಮೆಡಿಸನ್. ಇಲ್ಲದಿದ್ರೆ ಆಪರೇಷನ್ ಮಾಡಿ ಇದ್ ಮಾಡ್ಬೇಕಂತ ಹೇಳಿ. ಆಪರೇಷನ್ ಆಗದಾಗೆ ನೀವು ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲೇ ಇರ್ಬೇಕು ಅಂತ ಹೇಳಿದ್ರು ಅಷ್ಟೇ. ಅದೇ ಅನ್ಕೊಳ್ತಾ ಇದ್ದೇನೆ, ಏನ್ ಬರ್ಲಿಲ್ಲ ಮಾತಾಜಿ ಅಂತ ನಾನು. ಇದ್ದು ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಕೃಷ್ಣ ಮಾತಾಜಿ, ಪ್ರಣಾಮಗಳು. ಓಂ ನಮೋ. ಪ್ರಭುಜಿ, ನಂಗೆ ನಿನ್ನೆದು ರೆಕಾರ್ಡ್ ಇದ್ರೆ ಕಳಿಸಿ ಪ್ರಭುಜಿ, ನೋಡ್ಲಿಕ್ಕೆ ಆಗ್ಲಿಲ್ಲ, ನಾನು ಹಾಸ್ಪಿಟಲ್ ಅಲ್ಲೇ ಇದ್ದೆ ಅಲ್ಲ. ಆಗ್ಲಿ ಮಾತಾಜಿ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ನೈಷ್ಟಿಕಿ. ಶ್ರೀಮದ್ ಭಾಗವತ 4ನೇ ಸ್ಕಂದ, ಅಧ್ಯಾಯ 7, ಶ್ಲೋಕ 6 ಪ್ರಭುಜಿ. ಅಲ್ಲ, ಅಧ್ಯಾಯ ಶ್ಲೋಕ 6. ಶ್ಲೋಕ 6. ತಾನ್ ಹನ್ಯಮಾನಾನ್ ಅಭಿವೀಕ್ಷ್ಯ ಗುಹ್ಯಕಾನ್. ತಾನ್ ಹನ್ಯಮಾನಾನ್ ಅಭಿವೀಕ್ಷ್ಯ ತಾನ್ ಹನ್ಯಮಾನಾನ್ ಅಭಿವೀಕ್ಷ್ಯ ಗುಹ್ಯಕಾನ್. ತಾನನ್ಯಮಾನಾನ್ ಅವಿವೇಕ್ಯ ಗುಹ್ಯಕಾ. ಅನಾಗಸಶ್ಚಿತ್ರರಥೇನ ಭೂರಿಶಃ. ನಾಗಸಚ್ಚಿತ್ರರಥೇನ ಭೂರಿಶಃ. ಔತ್ತಾನಪಾದಿಂ ಕೃಪಯಾ ಪಿತಾಮಹೋ. ಔತ್ತಾನಪಾದಿಂ ಕೃಪಯಾ ಪಿತಾಮಹೋ.
मनुर्जगादोपगतः सहर्षिभिः तान् ಆ ಯಕ್ಷರನ್ನು ಅನ್ಯಮಾನಾನ್ ಕೊಲ್ಲಲ್ಪಡುತ್ತಿರುವ ಅಭಿವೀಕ್ಷ್ಯ ನೋಡಿ ಗುಹ್ಯಕಾನ್ ಯಕ್ಷರನ್ನು ಅನಾಗಸಃ ನಿರಪರಾಧಿಗಳಾದ ಚಿತ್ರರಥೇನ ಸುಂದರವಾದ ರಥವುಳ್ಳ ಧ್ರುವ ಮಹಾರಾಜನಿಂದ ಭೂರಿಶಃ ಬಹಳ ಹೆಚ್ಚಾಗಿ ಔತ್ತಾನಪಾದೆಂ ಉತ್ತಾನಪಾದನ ಮಗನಿಗೆ ಕೃಪೆಯಿಟ್ಟು ಪಿತಾಮಹ ತಾತನಾದ ಮನುಹು ಸ್ವಯಂಭುವ ಮನುಹು ಜಗಾದ ಉಪದೇಶಿಸಿದನು ಉಪಗತಃ ಹತ್ತಿರ ಬಂದು ಸಹ ಋಷಿಭಿಹಿ ಮಹರ್ಷಿಗಳೊಡನೆ ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ ಸ್ವಯಂಭುವ ಮನುವು ತನ್ನ ಮೊಮ್ಮಗನಾದ ಧ್ರುವ ಮಹಾರಾಜನು ವಸ್ತುತಃ ಅಪರಾಧಿಗಳಲ್ಲದ ಅನೇಕ ಯಕ್ಷರನ್ನು ಕೊಲ್ಲುತ್ತಿರುವುದನ್ನು ನೋಡಿ ಅಪಾರ ದಯೆಯಿಂದ ಮಹಾಮುನಿಗಳೊಡನೆ ಧ್ರುವನಿಗೆ ಬುದ್ಧಿವಾದವನ್ನು ಹೇಳುವುದಕ್ಕಾಗಿ ಅವನ ಬಳಿಗೆ ಬಂದನು. ಸ್ವಯಂಭುವ ಮನುವು ತನ್ನ ಮೊಮ್ಮಗನಾದ ಧ್ರುವ ಮಹಾರಾಜನು ವಸ್ತುತಃ ಅಪರಾಧಿಗಳಲ್ಲದ ಅನೇಕ ಯಕ್ಷರನ್ನು ಕೊಲ್ಲುತ್ತಿರುವುದನ್ನು ನೋಡಿ ಅಪಾರ ದಯೆಯಿಂದ ಮಹಾಮುನಿಗಳೊಡನೆ ಧ್ರುವನಿಗೆ ಬುದ್ಧಿವಾದವನ್ನು ಹೇಳುವುದಕ್ಕಾಗಿ ಅವನ ಬಳಿಗೆ ಬಂದನು. ಭಾವಾರ್ಥ. ಶೈಲಾ ಮಾತಾಜಿ ಓದ್ತೀರಾ? ಶೈಲಾ ಮಾತಾಜಿ, ಹರೇ ಕೃಷ್ಣ. ಪ್ರವೀಣ ಮಾತಾಜಿ, ಹರೇ ಕೃಷ್ಣ. ಉತ್ತಮ ಪದ್ಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಪ್ರಭುಪಾದಿಂದ ಪ್ರಭುಪಾದಿದೆ. ಯಕ್ಷರಲ್ಲೊಬ್ಬನು ತನ್ನ ತಮ್ಮನನ್ನು ಕೊಂದ ಕಾರಣ ಧ್ರುವ ಮಹಾರಾಜನು ಅಲಕಾಪುರಿಯ ಮೇಲೆ ಮುತ್ತಿಗೆ ಹಾಕಿದನು. ಆ ಪಟ್ಟಣದ ಒಬ್ಬ ಯಕ್ಷನು ಧ್ರುವನ ತಮ್ಮ ಉತ್ತಮನನ್ನು ಕೊಂದ ಅಪರಾಧಿಯಾಗಿದ್ದನೇ ಹೊರತು ಎಲ್ಲಾ ನಾಗರಿಕರಲ್ಲ. ಯಕ್ಷರು ತನ್ನ ತಮ್ಮನನ್ನು ಕೊಂದರೆಂದು ಧ್ರುವ ಮಹಾರಾಜನು ನಿಶ್ಚಯವಾಗಿ ಅತ್ಯಂತ ತೀವ್ರ ಕ್ರಮವನ್ನು ಕೈಗೊಂಡನು. ಯುದ್ಧದ ಘೋಷಣೆಯಾಗಿ ಕಾದಾಟ ನಡೆಯುತ್ತಿತ್ತು. ಇದು ಇಂದಿನ ದಿನಗಳಲ್ಲೂ ಆಗಾಗ್ಗೆ ನಡೆಯುತ್ತಿರುತ್ತದೆ. ಒಬ್ಬ ವ್ಯಕ್ತಿಯ ತಪ್ಪಿಗಾಗಿ ಸಮಗ್ರ ರಾಜ್ಯವೇ ಆಕ್ರಮಣಕ್ಕೆ ಈಡಾಗುತ್ತದೆ. ಮಾನವ ಜನಾಂಗದ ತಂದೆಯೂ ಸ್ಮೃತಿಕಾರನೂ ಆದ ಮನು ಇಂತಹ ಸಗಟು ಆಕ್ರಮಣವನ್ನು ಒಪ್ಪುವುದಿಲ್ಲ. ಆದ್ದರಿಂದ ಅವನು ತನ್ನ ಮೊಮ್ಮಗ ಧ್ರುವನು ಅಪರಾಧಿಗಳಲ್ಲದ ಯಕ್ಷರನ್ನು ಕೊಲ್ಲುತ್ತಿರುವುದನ್ನು ನಿಲ್ಲಿಸಲು ಬಯಸಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 7. ಮನುರ್ವಾಚ ವತ್ಸಾತಿರೋಷೇಣ ಅಲಂ ವತ್ಸಾತಿರೋಷೇಣ ತಮೋದ್ವಾರೇಣ ಪಾಪ್ಮನಾ ಯೇನ ಪುಣ್ಯಜನಾನೇತಾನ್ ಅವಧಿಷ್ತ್ವಂ ಅನಾಗಸಃ.
ಮನು ಹೇಳಿದನು, ನನ್ನ ಪ್ರಿಯ ಪುತ್ರನೇ, ದಯವಿಟ್ಟು ಯುದ್ಧವನ್ನು ನಿಲ್ಲಿಸು. ಅನಾವಶ್ಯಕವಾಗಿ ಕೋಪಗೊಳ್ಳುವುದು ಸರಿಯಲ್ಲ. ಅದು ನರಕ ಜೀವನದ ದಾರಿ. ವಸ್ತುತಃ ಅಪರಾಧಿಗಳಲ್ಲದ ಯಕ್ಷರನ್ನು ಕೊಲ್ಲುತ್ತಿರುವುದರಿಂದ ನೀನು ಮಿತಿಯನ್ನು ಮೀರಿ ಹೋಗುತ್ತಿರುವೆ. ಮನು ಹೇಳಿದನು, ನನ್ನ ಪ್ರಿಯ ಪುತ್ರನೇ, ನನ್ನ ಪ್ರಿಯ ಪುತ್ರನೇ, ದಯವಿಟ್ಟು ಯುದ್ಧವನ್ನು ನಿಲ್ಲಿಸು. ಯುದ್ಧವನ್ನು ನಿಲ್ಲಿಸು. ಅನಾವಶ್ಯಕವಾಗಿ ಕೋಪಗೊಳ್ಳುವುದು ಸರಿಯಲ್ಲ. ಅನಾವಶ್ಯಕವಾಗಿ ಕೋಪಗೊಳ್ಳುವುದು ಸರಿಯಲ್ಲ. ಅದು ನರಕ ಜೀವನದ ದಾರಿ. ನರಕ ಜೀವನದ ದಾರಿ. ವಸ್ತುತಃ ಅಪರಾಧಿಗಳಲ್ಲದ ಯಕ್ಷರನ್ನು ಅಪರಾಧಿಗಳಲ್ಲದ ಯಕ್ಷರನ್ನು ಕೊಲ್ಲುತ್ತಿರುವುದರಿಂದ ನೀನು ಮಿತಿಯನ್ನು ಮೀರಿ ಹೋಗುತ್ತಿರುವೆ. ಶೋಭಾ ಎನ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕದಲ್ಲಿ ಅತಿರೋಷೇಣ ಎಂಬ ಪದಕ್ಕೆ ಅನವಶ್ಯಕ ಕೋಪದಿಂದ ಎಂದು ಅರ್ಥ. ಧ್ರುವ ಮಹಾರಾಜನು ಅನವಶ್ಯಕ ಕೋಪದ ಎಲ್ಲೆಯನ್ನು ಮೀರಿ ಹೋದಾಗ ಅವನ ಅಜ್ಜ ಸ್ವಯಂಭುವ ಮನುವು ಧ್ರುವನು ಇನ್ನೂ ಹೆಚ್ಚು ಪಾಪಾಚರಣೆ ಮಾಡದಂತೆ ತಡೆಯಲು ಶೀಘ್ರವಾಗಿ ಅಲ್ಲಿಗೆ ಬಂದನು. ಕೊಲ್ಲುವುದೆಲ್ಲ ಕೆಟ್ಟದೆಲ್ಲ, ಆದರೆ ಅನವಶ್ಯಕವಾಗಿ ಕೊಂದರೆ ಅಥವಾ ನಿರಪರಾಧಿಯಾದ ವ್ಯಕ್ತಿಯನ್ನು ಕೊಂದರೆ ಅಂತಹ ಅನನವು ನರಕದ ಆ ದಾರಿಯಾಗುತ್ತದೆ ಎಂದು ಇದರಿಂದ ನಾವು ತಿಳಿದುಕೊಳ್ಳಬಹುದು. ಧ್ರುವ ಮಹಾರಾಜನು ಮಹಾಭಕ್ತನಾದ್ದರಿಂದ ಅಂತಹ ಪಾಪ ಕೃತ್ಯವನ್ನೆಸಗದೆ ತಿಳಿದುಕೊಳ್ಳುವಂತಾಯಿತು. ರಾಜ್ಯದ ಕಾನೂನು ಮತ್ತು ವ್ಯವಸ್ಥೆಯನ್ನು ಕಾಪಾಡುವುದಕ್ಕಾಗಿ ಮಾತ್ರ ಅಪರಾಧಿಗಳನ್ನು ಕೊಲ್ಲಲು ಕ್ಷತ್ರಿಯನಿಗೆ ಅಧಿಕಾರವಿದೆ. ನಿಷ್ಕಾರಣವಾಗಿ ಯಾರನ್ನು ಕೊಲ್ಲಲು ಅಥವಾ ಹಿಂಸೆ ಮಾಡಲು ಅವನಿಗೆ ಅನುಮತಿ ಇಲ್ಲ. ಹಿಂಸೆ ಎಂಬುದು ನಿಶ್ಚಿತವಾಗಿ ನರಕ ಸದೃಶ ಜೀವನ ಸ್ಥಿತಿಗೆ ಒಯ್ಯುವ ದಾರಿ. ಆದರೆ ರಾಜ್ಯದ ಕಾನೂನು ಮತ್ತು ವ್ಯವಸ್ಥೆಯ ಪರಿಪಾಲನೆಗೆ ಅದು ಬೇಕಾಗುತ್ತದೆ. ಯಕ್ಷರನ್ನು ಕೊಲ್ಲಲು ಹೊರಟಿದ್ದ ಧ್ರುವ ಮಹಾರಾಜನನ್ನು ಮನು ತಡೆದದ್ದಕ್ಕೆಂದರೆ ಧ್ರುವನ ತಮ್ಮನಾದ ಉತ್ತಮನನ್ನು ಕೊಂದದ್ದಕ್ಕಾಗಿ. ಆ ಯಕ್ಷರಲ್ಲಿ ಒಬ್ಬನು ಮಾತ್ರ ದಂಡನಾರ್ಹನಾಗಿದ್ದನು. ಆ ನಗರದ ನಿವಾಸಿಗಳಾಗಿದ್ದ ಎಲ್ಲ ಯಕ್ಷರು ದಂಡನಾರ್ಹರಾಗಿರಲಿಲ್ಲ. ಆಧುನಿಕ ಯುದ್ಧಗಳಲ್ಲಿ ಯಾವ ತಪ್ಪನ್ನು ಮಾಡದ ನಿರಪರಾಧಿ ನಾಗರಿಕರ ಮೇಲೂ ಆಕ್ರಮಣಗಳನ್ನು ಎಸಗಲಾಗುತ್ತದೆ ಎಂಬುದನ್ನು ನಾವು ಕಾಣುತ್ತೇವೆ. ಮನು ಧರ್ಮದ ಪ್ರಕಾರ ಅಂತಹ ಯುದ್ಧಾಚರಣೆ ಅತ್ಯಂತ ಪಾಪಮಯ ಕೃತ್ಯ. ಇದು ಅಲ್ಲದೆ ಈ ದಿನಗಳಲ್ಲಿ ನಾಗರಿಕ ರಾಷ್ಟ್ರಗಳು ಮುಗ್ಧ ಪ್ರಾಣಿಗಳನ್ನು ಕೊಲ್ಲುವುದಕ್ಕಾಗಿ ಅನೇಕ ಕಸಾಯಿಖಾನೆಗಳನ್ನು ಅನವಶ್ಯಕವಾಗಿ ನಡೆಸುತ್ತಿವೆ. ಹೀಗೆ ಅವರು ಸ್ವಯಂ ನಡೆಸುವ ಪಾಪ ಕಾರ್ಯಗಳಿಗೆ ಪ್ರತಿಕ್ರಿಯೆಯಾಗಿ ಆ ರಾಷ್ಟ್ರದ ಮೇಲೆ ಶತ್ರುಗಳ ಆಕ್ರಮಣ ನಡೆದಾಗ ಸಾಮೂಹಿಕ ಮಾರಣ ಹೋಮ ನಡೆಯುತ್ತದೆ. ಇದು ಪ್ರಕೃತಿಯ ನಿಯಮ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಧನ್ಯವಾದ ಮಾತಾಜಿ. ಇನ್ನೊಂದು ಶ್ಲೋಕವನ್ನ. ನಾಸ್ಮತ್ಕುಲೋಚಿತಂ ತಾತ ನಾಸ್ಮತ್ಕುಲೋಚಿತಂ ತಾತ ಕರ್ಮೈತತ್ ಸದ್ವಿಗರ್ಹಿತಂ ವಧೋ ಯತ್ ಉಪದೇವಾನಾಂ ಆರಬ್ಧಸ್ತೆ ಅಕೃತೈ ನಸಾಂ ಆರಬ್ಧಸ್ತೆ ಕೃತೈ ನಸಾಂ ನ ಅಲ್ಲ. ಅಸ್ಮತ್ ಕುಲ ನಮ್ಮ ವಂಶಕ್ಕೆ, ಉಚಿತಂ ಯೋಗ್ಯವಾದುದು, ಆತ ನನ್ನ ಪ್ರಿಯ ಪುತ್ರನೇ, ಕರ್ಮ ಕಾರ್ಯವು, ಏತತ್ ಈ
ಸತ್ ಧರ್ಮಾಧಿಕಾರಿಗಳಿಂದ, ಧರ್ಮಾಧಿಕಾರಿಗಳಿಂದ, ವಿಗರ್ಹಿತಂ ನಿಷೇಧಿಸಲ್ಪಟ್ಟ, ನಿಷೇಧಿಸಲ್ಪಟ್ಟ, ವದಹ ವಧೆಯು, ವದಹ ವಧೆಯು, ಯತ್ ಯಾವ, ಯಾವ, ಉಪದೇವಾನಾಂ ಯಕ್ಷರ, ಅಕ್ಷರ, ಆರಬ್ಧ ಕೈಗೊಳ್ಳಲ್ಪಟ್ಟಿತೋ, ಕೈಗೊಳ್ಳಲ್ಪಟ್ಟಿತೋ, ತೇ ನಿನ್ನಿಂದ, ನಿನ್ನಿಂದ, ಅಕೃತ ಏನಸಾಂ ನಿರಪರಾಧಿಗಳಾದ, ಅಪರಾಧಿಗಳಾದ. ನನ್ನ ಪ್ರಿಯ ಪುತ್ರನೇ, ನೀನು ಈಗ ನಿಷ್ಪಾಪ ಯಕ್ಷರನ್ನು ಕೊಲ್ಲಲು ಹೊರಟಿರುವೆ. ಇದನ್ನು ಶಾಸ್ತ್ರಕಾರರು ಒಪ್ಪುವುದಿಲ್ಲ. ಧರ್ಮ ಮತ್ತು ಅಧರ್ಮಗಳ ನಿಯಮಗಳನ್ನು ತಿಳಿದುಕೊಂಡಿರಬೇಕಾದ ನಮ್ಮ ಕುಲಕ್ಕೆ ಇದು ಉಚಿತವಲ್ಲ. ನನ್ನ ಪ್ರಿಯ ಪುತ್ರನೇ, ನನ್ನ ಪ್ರಿಯ ಪುತ್ರನೇ, ನೀನು ಈಗ ನೀನು ಈಗ ನಿಷ್ಪಾಪ ಯಕ್ಷರನ್ನು ಕೊಲ್ಲಲು ಹೊರಟಿರುವೆ. ನಿಷ್ಪಾಪ ಯಕ್ಷರನ್ನು ಕೊಲ್ಲಲು ಹೊರಟಿರುವೆ. ಇದನ್ನು ಶಾಸ್ತ್ರಕಾರರು ಒಪ್ಪುವುದಿಲ್ಲ. ಶಾಸ್ತ್ರಕಾರರು ಒಪ್ಪುವುದಿಲ್ಲ. ಧರ್ಮ ಮತ್ತು ಅಧರ್ಮಗಳ ನಿಯಮಗಳನ್ನು ತಿಳಿದುಕೊಂಡಿರಬೇಕಾದ ನಮ್ಮ ಕುಲಕ್ಕೆ ಇದು ಉಚಿತವಲ್ಲ. ಶ್ಲೋಕ 9. ನನ್ವೇಕಸ್ಯಾಪರಾಧೇಣ ಪ್ರಸಂಗಾತ್ ಬಹವೋ ಹತಾಃ. ಪ್ರಸಂಗಾತ್ ಬಹವೋ ಹತಾಃ. ಭ್ರಾತುರ್ವಧಾಭಿತಪ್ತೇನ ಭ್ರಾತೃವತ್ಸಲ ನನು ನಿಶ್ಚಯವಾಗಿಯೂ ಏಕಸ್ಯ ಒಬ್ಬನ ಯಕ್ಷನ ಅಪರಾಧೇನ ಅಪರಾಧದಿಂದ ಪ್ರಸಂಗಾತ್ ಅವರ ಸಂಘದಿಂದ ಬಹವಃ ಅನೇಕರು ಕೊಲ್ಲಲ್ಪಟ್ಟರು. ಭ್ರಾತುಃ ನಿನ್ನ ತಮ್ಮನ ವಧ ಸಾವಿನಿಂದ ಅಭಿತಪ್ತೇನ ದುಃಖಗೊಂಡ ಭಯ ನಿನ್ನಿಂದ ಅಂಗ ನನ್ನ ಪ್ರಿಯ ಪುತ್ರನೇ ಭ್ರಾತೃವತ್ಸಲ ಎಲೈ ತಮ್ಮನಲ್ಲಿ ವಾತ್ಸಲ್ಯವುಳ್ಳವನೇ ನನ್ನ ಪ್ರೀತಿಯ ಪುತ್ರನೇ, ನೀನು ತಮ್ಮನಲ್ಲಿ ತುಂಬಾ ಪ್ರೀತಿಯುಳ್ಳವನು. ಯಕ್ಷರು ಅವನನ್ನು ಕೊಂದುದರಿಂದ ನೀನು ಬಹಳ ದುಃಖಿತನಾಗಿರುವೆ. ಆದರೆ ಸ್ವಲ್ಪ ವಿಚಾರಿಸಿ ನೋಡು, ಒಬ್ಬ ಯಕ್ಷನು ಮಾಡಿದ ಅಪರಾಧಕ್ಕಾಗಿ ನಿರಪರಾಧಿಗಳಾದ ಇತರ ಅನೇಕ ಯಕ್ಷರನ್ನು ನೀನು ಕೊಂದಿದ್ದೀಯೆ. ನನ್ನ ಪ್ರಿಯ ಪುತ್ರನೇ, ನೀನು ತಮ್ಮನಲ್ಲಿ ತುಂಬಾ ಪ್ರೀತಿಯುಳ್ಳವನು. ಯಕ್ಷರು ಅವನನ್ನು ಕೊಂದುದರಿಂದ ಬಹಳ ದುಃಖಿತನಾಗಿರುವೆ. ಆದರೆ ಸ್ವಲ್ಪ ವಿಚಾರಿಸಿ ನೋಡು, ಒಬ್ಬ ಯಕ್ಷನು ಮಾಡಿದ ಅಪರಾಧಕ್ಕಾಗಿ ನಿರಪರಾಧಿಗಳಾದ ಇತರ ಅನೇಕ ಯಕ್ಷರನ್ನು ನೀನು ಕೊಂದಿದ್ದೀಯೇ. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಯದಾತ್ಮಾನಂ ಪರಾಗೃಹ್ಯ ಪಶುವದ್ಭೂತ ವೈಶಸಂ
ನಾಯಂ ಮಾರ್ಗೋ ಹಿ ಸಾಧೂನಾಂ ಏಷಾನುವರ್ತಿನಾಂ ಆತ್ಮಾನಂ ಪರಾಗೃಹ್ಯ ಪಶುವದ್ಭೂತ ವೈಶಸಂ. ಶ್ಲೋಕ ಯಾರು ಹೋಗ್ತೀರಾ ಓದಿ. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಯದಾತ್ಮಾನಂ ಪರಾಗ್ರಹ್ಯ ಪಶುವದ್ಭೂತ ವೈಶಸಂ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಏತಾತ್ಮಾನಂ ಪರಾಗೃಹ್ಯ ಪಶುವದ್ಭೂತ ವೈಶಸಂ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಕೃಷ್ಣ ಪ್ರಭು. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಯದಾತ್ಮಾನಂ ಪರಾಗೃಹ್ಯ ಪಶುವದ್ಭೂತ ವೈಶಸಂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಯದಾತ್ಮಾನಂ ಪರಾಗೃಹ್ಯ ಪಶುವದ್ಭೂತ ವೈಶಸಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಯದಾತ್ಮಾನಂ ಪರಾಗೃಹ್ಯ ಪಶುವದ್ಭೂತ ವೈಶಸಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಯದಾತ್ಮಾನಂ ಪರಾಗ್ರಹ್ಯ ಪಶುವದ್ಭೂತ ವೈಶಸಂ. ಧನ್ಯವಾದ. ಹರೇ ಕೃಷ್ಣ. ನನಗೆ ಒಂದೇ ಸರಿ ಇಲ್ಲ. ಋಷಿಕೇಶಾನುವರ್ತಿನಾಂ ಯದಾತ್ಮಾನಂ ಪರಾಗ್ರಹ್ಯ ಪಶುವದ್ಭೂತ ವೈಶಸಂ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಯದಾತ್ಮಾನಂ ಪರಾಗೃಹ್ಯ ಪಶುವದ್ಭೂತ ವೈಶಸಂ. ಹರೇ ಕೃಷ್ಣ. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಯದಾತ್ಮಾನಂ ಪರಾಗ್ರಹ್ಯ ಪಶುವದ್ಭೂತ ವೈಶಸಂ. ಹರೇ ಕೃಷ್ಣ. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಯದಾತ್ಮಾನಂ ಪರಾಗೃಹ್ಯ ಪಶುವದ್ಭೂತ ವೈಶಸಂ. ಹರೇ ಕೃಷ್ಣ. ನಾ ಅಲ್ಲವೇ ಇಲ್ಲ. ಇಲ್ಲ. ಅಯಂ ಇದು. ಮಾರ್ಗಃ ಮಾರ್ಗವು. ನಿಶ್ಚಯವಾಗಿಯೂ. ಸಾಧೂನಾಂ ಸಾಧುಗಳ. ಋಷಿಕೇಶ ದೇವೋತ್ತಮ ಪರಮ ಪುರುಷನ. ಅನುವರ್ತಿನಾಂ ಮಾರ್ಗಾನುಸಾರಿಗಳಾದ. ಯಾವ. ಆತ್ಮಾನಂ ತನ್ನನ್ನು. ದೇಹವೆಂದು. ಗೃಹ್ಯ ತಿಳಿದು. ಪಶುವತ್ ಪ್ರಾಣಿಗಳಂತೆ. ಭೂತ ಎಲ್ಲ ಜೀವಿಗಳನ್ನು. ವೈಶಸಂ ಕೊಲ್ಲುವುದು. ಶರೀರವನ್ನು ಆತ್ಮವೆಂದು ತಿಳಿಯಬಾರದು. ಹಾಗೆ ತಿಳಿದು ಇತರ ಶರೀರಗಳನ್ನು ಕೊಲ್ಲಬಾರದು. ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆ ಮಾರ್ಗವನ್ನು ಅನುಸರಿಸುವ ಸಾಧು ಪುರುಷರು ಇದನ್ನು ವಿಶೇಷವಾಗಿ ನಿಷೇಧಿಸಿದ್ದಾರೆ. ಶರೀರವನ್ನು ಆತ್ಮವೆಂದು ತಿಳಿಯಬಾರದು. ಹಾಗೆ ತಿಳಿದು ಪ್ರಾಣಿಗಳಂತೆ ಇತರರ ಶರೀರಗಳನ್ನು ಕೊಲ್ಲಬಾರದು.
ದೇವೋತ್ತಮ ಪುರುಷನ ಭಕ್ತಿ ಸೇವೆಯ ಮಾರ್ಗವನ್ನು ಅನುಸರಿಸುವ ಸಾಧು ಭಕ್ತಿ ಸೇವೆಯ ಮಾರ್ಗವನ್ನು ಅನುಸರಿಸುವ ಸಾಧು ಪುರುಷರು ಇದನ್ನು ವಿಶೇಷವಾಗಿ ನಿಷೇಧಿಸಿದ್ದಾರೆ. ಶ್ಯಾಮಪ್ರಿಯ ಮಾತಾಜಿ, ಶ್ಯಾಮಪ್ರಿಯ ಸುಮಂಗಳ ದೇವಿದಾಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹನುಮಂಗಳ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಭಾವಾರ್ಥ: ಸಾಧೂನಾಂ ಋಷಿಕೇಶ ಅನುವರ್ತಿನಾಂ ಎಂಬ ಪದಗಳು ತುಂಬಾ ಅರ್ಥಪೂರ್ಣವಾಗಿವೆ. ಆದರೆ ಸಾಧು ಪುರುಷ ಯಾರು? ದೇವೋತ್ತಮ ಪರಮ ಪುರುಷ ಋಷಿಕೇಶನಿಗೆ ಸೇವೆ ಸಲ್ಲಿಸುವ ಮಾರ್ಗವನ್ನು ಅನುಸರಿಸುವವನೇ ಸಾಧು ಪುರುಷ. ನಾರದ ರಾತ್ರದಲ್ಲಿ ಋಷಿಕೇಶ ಸೇವನಂ ಭಕ್ತಿರುಚ್ಯತೆ ಎಂದು ಹೇಳಿದೆ. ಮಾನವನು ತನ್ನ ಇಂದ್ರಿಯಗಳಿಂದ ದೇವೋತ್ತಮ ಪರಮ ಪುರುಷನಿಗೆ ಅನುಕೂಲ ಸೇವೆಯನ್ನು ಸಲ್ಲಿಸುವ ಪ್ರಕ್ರಿಯೆಯೇ ಭಕ್ತಿ. ಅದೇ ಭಕ್ತಿ ಸೇವೆ. ಆದ್ದರಿಂದ ಭಕ್ತನು ಭಗವಂತನ ಸೇವೆಯಲ್ಲಿ ಆಗಲೇ ತೊಡಗಿರುವ ವ್ಯಕ್ತಿಯು ವೈಯಕ್ತಿಕ ಇಂದ್ರಿಯ ಉಪಭೋಗದಲ್ಲಿ ಏಕೆ ತೊಡಗಬೇಕು? ಇಲ್ಲಿ ಮನು ಧ್ರುವ ರಾಜನಿಗೆ ನೀನು ಭಗವಂತನ ಪರಿಶುದ್ಧ ದಾಸ ಎಂದು ಉಪದೇಶಿಸಿದ್ದಾನೆ. ಆದ್ದರಿಂದ ಅವನು ಪ್ರಾಣಿಗಳಂತೆ ಅನಾವಶ್ಯಕವಾಗಿ ದೇಹಾತ್ಮದಲ್ಲಿ ಏಕೆ ತೊಡಗಬೇಕು? ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯ ಶರೀರವನ್ನು ತನ್ನ ಆಹಾರವೆಂದು ತಿಳಿಯುತ್ತದೆ. ಆದ್ದರಿಂದ ದೇಹವೇ ಜೀವವೆಂಬ ಕಲ್ಪನೆಯಲ್ಲಿ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯ ಮೇಲೆ ಎರಗುತ್ತದೆ. ಮಾನವ ಎಲ್ಲದರಲ್ಲೂ ವಿಶೇಷವಾಗಿ ಭಗವಂತನ ಭಕ್ತ. ಈ ರೀತಿ ಆಚರಿಸಕೂಡದು. ಸಾಧುವಾದ ವ್ಯಕ್ತಿ ಪ್ರಾಣಿಗಳನ್ನು ಅನವಶ್ಯಕವಾಗಿ ಕೊಲ್ಲಬಾರದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿ ಧ್ರುವ ಮಹಾರಾಜರ ಯುದ್ಧ ನಾವು ಕೇಳಿದ್ವಿ. ಮೊದಲಿಗೆ ಅವರು ಆಕ್ರಮಣ ಮಾಡಿದಾಗ ಯಕ್ಷರು ಕೂಡ ಅವರ ಸಾಮರ್ಥ್ಯದಿಂದ ಅವರು ಕೂಡ ತೀವ್ರ ಯುದ್ಧದಲ್ಲಿ ಅವರು ಭಾಗವಹಿಸಿದರು. ನಂತರ ಹೇಳ್ತಾರೆ, ಅವರು ತಮ್ಮ ಒಂದು ಚಮತ್ಕಾರಗಳಿಂದ ಧ್ರುವನಿಗೆ ಅವರು ಒಂದು ಸದ್ಯಕ್ಕೆ ತತ್ಕ್ಷಣಕ್ಕೆ ಏನ್ ಮಾಡೋದು ಅಂತ ಗೊತ್ತಿಲ್ಲದ ಒಂದು ತಪ್ಪಿಭಾಗ ಒಂದು ಸನ್ನಿವೇಶ ಬಂತು ಅವ್ರಿಗೆ. ಮತ್ತೆ ತಿರ್ಗಾ ಆ ಸಮಯಕ್ಕೆ ನಾವು ಕೇಳಿದ್ದು, ಋಷಿಮುನಿಗಳು ಬಂದು ಧ್ರುವ ಮಹಾರಾಜರಿಗೆ ಆಶ್ವಾಸನೆ ಕೊಟ್ಟರು, ಆಗ ಪ್ರೋತ್ಸಾಹಿಸಿದೆ ಒಂದು ಗುಂಪಿನ ಋಷಿಮುನಿಗಳು. ಅವರು ಧ್ರುವ ಮಹಾರಾಜನು ಯುದ್ಧದಲ್ಲಿ ಅವನು ಗೆಲ್ಲಬೇಕು, ಯುದ್ಧದಲ್ಲಿ ಯಕ್ಷರನ್ನು ಸೋಲಿಸ್ಬೇಕು. ಸೊ ಹಾಗೆ ಅವ್ರಿಗೆ ಪ್ರೋತ್ಸಾಹ ಕೂಡ ಕೊಟ್ಟರು. ಅದನ್ನು ಕೂಡ ಕೇಳಿದ್ವಿ ನಾವು. ಸೊ ಅವರ ಪ್ರಭಾವದಿಂದ ಮತ್ತೆ ಧ್ರುವ ಮಹಾರಾಜನು ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿತ್ತು. ನಾರಾಯಣಾಸ್ತ್ರ ಕೇಳಿ, ಅದು ನಾರಾಯಣ ಋಷಿಯಿಂದನೇ ತಯಾರಿಸಿ ಧ್ರುವ ಮಹಾರಾಜರಿಗೆ ಕೊಟ್ಟ ಅಸ್ತ್ರ. ಸೊ ಅದನ್ನು ಅವರು ಪ್ರಯೋಗಿಸಿದ ಮೇಲೆ ಆಯ್ತು. ಅಲ್ಲಿ ಇನ್ನ ಯಕ್ಷರ ನಾಶ, ಯಕ್ಷರ ನಿರ್ನಾಮ ಆಗೋ ಸನ್ನಿವೇಶ ಬರ್ತಾ ಇದೆ. ಸೊ ಈಗ ಹೇಳ್ತಾರೆ, ಇದನ್ನು ನಿಲ್ಲಿಸ್ಲಿಕ್ಕೆ ಮತ್ತೆ ಸ್ವಲ್ಪ ಬೇರೊಂದು ಋಷಿಮುನಿಗಳು ಅವರೊಟ್ಟಿಗೆ
ಮನು ಸ್ವಯಂಭೂ ಮನುವೇ ಬಂದರು. ಸೊ ಮನು ಧ್ರುವ ಮಹಾರಾಜರ ತಂದೆ ಉತ್ಥಾನಪಾದ, ಅವರ ತಂದೆ ಸ್ವಯಂಭುವ ಮನು. ಬ್ರಹ್ಮದೇವರ ಮಗ ಅವರು, ಮೊದಲ ಮನು. ಈ ದಿವಸದ ಬ್ರಹ್ಮನ ದಿವಸದಲ್ಲಿ ಮೊದಲ ಮನು ಸ್ವಯಂಭುವ ಮನು. ಸೊ ಅವರಿಗೆ ಹೊಣೆಗಾರಿಕೆ ಇದೆ. ಸೊ ಅವರು ಸ್ವಯಂಭೂ 12 ಜನ ಧರ್ಮದ ತತ್ವಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಒಂದು ಪಟ್ಟಿ ಇದೆ. ಸ್ವಯಂಭೂ, ನಾರದ, ಶಂಭು, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿ, ಬಯಾಸಕಿ, ಭಯಂ, ಕುಮಾರ, ಕಪಿಲ, ಮನು. ಒಂದು ಕಡೆ ಹೇಳೋದು ಆ ಮಾತು, ಈ 12 ಜನಕ್ಕೆ ಧರ್ಮಶಾಸ್ತ್ರಗಳೇನು ಅಂತ ಸರಿಯಾಗಿ ಸೂಕ್ಷ್ಮವಾಗಿ ಅವರಿಗೆ ತಿಳಿದಿದೆ. ಆ ಪಟ್ಟಿಯಲ್ಲಿ ಇವರ ಹೆಸರಿದೆ. ಯಾರು ಇವಾಗ ಯಾರು ಬಂದಿದ್ದಾರೆ? ಮನು, ಸ್ವಯಂಭುವ ಮನು. ಸ್ವಯಂಭೂ, ನಾರದ, ಶಂಭು, ಕುಮಾರ, ಕಪಿಲ, ಮನು, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿ, ಬಯಾಸಕಿ, ಭಯಂ. ಸೊ 12 ಜನ ಇದರಲ್ಲಿ ಮನು ಇವರು ಸ್ವಯಂಭೂ ಮನು ಸ್ವಯಂ ಅವರೇ ಬಂದಿದ್ದಾರೆ. ಸೊ ಅವರೇ ಬಂದು ಅವರ ಉಪದೇಶ. ಈಗ ಆಕ್ಚುಲಿ ಅವರು ನಮ್ಮ ಸಂಪೂರ್ಣ ಮಾನವ ಸಮಾಜಕ್ಕೆ, ಮಾನವ ಕುಲಕ್ಕೆ ಅವರು ಉಪದೇಶ ಕೊಟ್ಟಿದ್ದಾರೆ. ಮನು ಸಂಹಿತ ಅಂತಿದೆ. ಬಹಳಷ್ಟು ನಿಯಮಗಳು, ಬಹಳಷ್ಟು ಧರ್ಮದ ವಿಚಾರಗಳು, ಈ ಸಮಾಜದ ಜೀವನ ಹೇಗೆ ಮಾಡಬೇಕು, ಈ ವರ್ಣಾಶ್ರಮ ಧರ್ಮ ಆಗ್ಬೋದು, ಬೇರೆ ಬೇರೆ ರಾಜ್ಯ ಧರ್ಮ ಆಗ್ಬೋದು, ಸ್ತ್ರೀ ಧರ್ಮ ಆಗ್ಬೋದು, ಪ್ರತಿಯೊಂದು. ಸೊ ಹೀಗೆ ಸ್ವಯಂಭೂ ಮನು ಅವರ ನಿರ್ದೇಶನಗಳು ಇರುತ್ತೆ. ಮತ್ತೆ ಪರ್ಟಿಕ್ಯುಲರ್ ಹೇಳ್ತಾರೆ, ಆ ಒಂದು ಮನ್ವಂತರ ಸಮಯದಲ್ಲಿ ಅದು ಅವರ ಹೊಣೆಗಾರಿಕೆ, ಅವರ ಜವಾಬ್ದಾರಿ. ಸೊ ಈಗ ತಕ್ಷಣದಲ್ಲೇ ಅವರ ಮೊಮ್ಮಗ ಧ್ರುವ ಮಹಾರಾಜನು ಒಂದು ರೀತಿ ಸ್ವಲ್ಪ ದಾರಿ ತಪ್ಪೋ ರೀತಿಯಲ್ಲಿ ಕಾಣ್ತಾ ಇದೆ. ಇಲ್ಲಿ ಅವ್ರು ಹೇಳ್ತಾ ಇರೋದು, ನಿನ್ನ ತಮ್ಮನನ್ನು ಕೊಂದದ್ದು ಒಬ್ಬ ಯಕ್ಷನ್, ಆದರೆ ಇವಾಗ ನೀನು ಯುದ್ಧ ಮಾಡಿ ಕೊಲ್ತಾ ಇರೋದು 100,000 ಯಕ್ಷನ್. ಸೊ ಇದು ಸರಿಯಲ್ಲ, ಇದು ನ್ಯಾಯವಲ್ಲ. ಸೊ ಆ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದು ಒಂದ್ಸಲ ಹೇಳೋದು ಏನ್ ಹೇಳ್ತಾರೆ, ಯಾರಾದ್ರೂ ಅಧರ್ಮದ ಪರವಾಗಿ ಸೇರಿದಾಗ ಅವರದ್ದು ಕೂಡ ಒಂದೊಂದ್ಸಲ ನಾಶ ಆಗುತ್ತೆ. ಮಹಾಭಾರತ ಯುದ್ಧದಲ್ಲೇ ಆ ರೀತಿ ಕೇಳ್ತೇವೆ. ಮಹಾಭಾರತ ಯುದ್ಧದಲ್ಲೇ ಒಂದೊಂದ್ಸಲ ಹೇಳೋದು, ಭೀಷ್ಮ ಪಿತಾಮಹ ಮತ್ತೆ ದ್ರೋಣಾಚಾರ್ಯ ಅವರದೇನಲ್ಲಿ ಅಪರಾಧವಿಲ್ಲ. ಅವರದು ಅಂದ್ರೆ ನೇರವಾಗಿ ನೋಡೋ ರೀತಿಯಲ್ಲಿ ಅವರದಿಲ್ಲ. ಆದರೆ ಅವರು ಅಲ್ಲಿ ದ್ರೌಪದಿಯ ವಸ್ತ್ರಾಹರಣ ನಡೆಯುವ ಒಂದು ಸಭೆಯಲ್ಲಿ ಅವರು ಮೌನ ಆಚರಣೆ ಮಾಡಿದ್ದು ಕೂಡ ಅಲ್ಲಿ ಒಂದು ಅವರಿಂದ ಅಪರಾಧ ಆಗದೆ. ತುಂಬಾ ಒಂದು ರೀತಿಯಲ್ಲಿ ಚಿಕ್ಕದು. ಅವರೇನಾದ್ರೂ ಭಾಗವಹಿಸಲಿಲ್ಲ, ಇಲ್ಲಾಂದ್ರೆ ಅವರು ಪರವಾಗಿರ್ಲಿಲ್ಲ ಅವರು. ಆದರೆ ಅಲ್ಲಿ ಒಂದು ಅನ್ಯಾಯದ ಸನ್ನಿವೇಶದಲ್ಲಿ ಕೇವಲ ಅವರು ಮೌನಾಚರಣೆ ಮಾಡಿದ್ರು. ಸೊ ಹೇಳ್ತಾರೆ, ಅದರಿಂದ ಭಗವಂತನು ಹಾಗಾಗಿ ಭೀಷ್ಮ ಪಿತಾಮಹ ಅಂತ ವ್ಯಕ್ತಿ, ಅಂತ ದೊಡ್ಡ ವ್ಯಕ್ತಿ, ಅಂತ ಧಾರ್ಮಿಕ ವ್ಯಕ್ತಿ, ಮಹಾಜನ. ಇದೇ ಮಹಾಜನರ ಪಟ್ಟಿಯಲ್ಲಿ ಭೀಷ್ಮ ಪಿತಾಮಹರ ಹೆಸರು ಕೂಡ ಇದೆ. ಆ ವ್ಯಕ್ತಿ ಆದ್ರೂ ಕೂಡ ಅವ್ರು ಆ ಕಡೆ ಇದ್ದಿದ್ದಕ್ಕೆ ಅವರು ಕೂಡ ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ಅವರು ಭಗವದ್ಧಾಮನ್ನೇ ಸೇರಿದ್ರು, ಭಗವಂತನ ಪಾರ್ಷದರು ಅವರು. ಆದರೂ ಕೂಡ ಇಲ್ಲಿ ತೋರಿಸೋದೊಂದು ರೀತಿ, ಅಂತ ವ್ಯಕ್ತಿ ಕೂಡ ಅಧರ್ಮದ ಕಡೆ ಇದ್ದಾಗ ಅವರು ಅದನ್ನ ಒಂದು ಸೋಲನ್ನು, ಒಂದು ನಾಶವನ್ನು ತಾತ್ಕಾಲಿಕವಾಗಾದ್ರೂ ಅನುಭವಿಸ್ಬೇಕು. ಸೊ ಎನಿವೆ, ಭಗವಂತನ ನಿಯಮಗಳು, ಧರ್ಮದ ನಿಯಮಗಳು ಬಹಳ ಸೂಕ್ಷ್ಮವಾಗಿರ್ತವೆ. ಸೊ ಈ ಸನ್ನಿವೇಶದಲ್ಲಿ ಮನು ಸ್ವಯಂ ಬಂದು ಅವರು ಧ್ರುವ ಮಹಾರಾಜನ್ನು ತಡೆ ಹಿಡಿತಾ ಇದ್ದಾರೆ. ಸೊ ತಡೆದು ಹೇಳ್ತಾ ಇದ್ದಾರೆ, ಇದು ಅತಿರೋಷ. ಅವ್ರು ಹೇಳ್ತಾರೆ ಬೇರೆ ಬೇರೆ ಕಾರಣಗಳು. ಈ ಅತಿರೋಷ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅತಿರೋಷ ಇದು ನರಕಕ್ಕೆ ದಾರಿ ಅಂತ ಹೇಳ್ತಾ ಇದ್ದಾರೆ. ತಮೋದ್ವಾರಂ, ನರಕದ ದ್ವಾರ. ಏನ್ ಹೇಳ್ತಾ ಇರಿ ಪದ ಇಲ್ಲಿ? ತಮೋದ್ವಾರೇಣ ಪಾಪ್ಮನ, ಅದು ನರಕ ಜೀವನದ ದಾರಿ. ಸೊ ತಮೋದ್ವಾರ, ತಮೋಗುಣದ ದಾರಿ, ತಮೋದ್ವಾರ. ಇನ್ನೊಂದ್ ಕಡೆ ತಮೋದ್ವಾರ ಅಂತ ಬರುತ್ತೆ ಒಂದ್ ಕಡೆ. ಸೊ ಅಲ್ಲಿ ಇವರು ಋಷಭದೇವರು ಹೇಳ್ತಾರೆ. ಋಷಭದೇವರು ಭರತ ಮಹಾರಾಜರು ಮತ್ತೆ ಅವರ ಮಕ್ಕಳಿಗೆ ಉಪದೇಶಿಸ್ತಾ ಮುಂದೆ ಬರತ್ತೆ ಕೇಳ್ತಾರೆ.
ಮಹತ್ ಸೇವಾಂ ದ್ವಾರಂ ಆಹುರ್ ಮುಕ್ತೆ. ಸೊ ಅವ್ರು ಹೇಳ್ತಾರೆ ಒಂದು ದ್ವಾರ, ನಾವು ಮಹತ್ ಸೇವಾ, ಮಹಾತ್ಮರು, ಶುದ್ಧ ಭಕ್ತರು, ಅವರ ಸೇವೆ ಮಾಡಿ, ಅವರ ಸಂಘ ಮಾಡಿ ನಾವು ಮುಕ್ತಿಯ ದ್ವಾರವನ್ನು, ಭಗವದ್ಧಾಮ ಹೋಗೋ ದ್ವಾರವನ್ನು ಪ್ರವೇಶಿಸೋಣ. ಮಹತ್ ಸೇವಾ. ಹಾಗೆ ಅದರ ವಿರುದ್ಧವಾಗಿ ಹೇಳ್ತಾರೆ, ಮಹತ್ ಸೇವಾ ದ್ವಾರಂ ಆಹುರ್ ಮುಕ್ತೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಘ. ಸೊ ಇಲ್ಲಿ ಏನ್ ತಮೋದ್ವಾರ ಒಂದು ಹೇಳ್ತಾ ಇದ್ದಾರೆ, ಇಲ್ಲಿ ಅದೇ ತಮೋದ್ವಾರ ಅವರಲ್ಲಿ ಹೇಳ್ತಾರೆ, ತಮೋದ್ವಾರಂ ಯೋಷಿತಾಂ ಸಂಗಿ ಸಂಘ. ಯೋಷಿತಾಂ ಸಂಗಿ ಸಂಘ ಅಂದ್ರೆ ಯೋಷಿತ್ ಅಂದ್ರೆ ಸಾಮಾನ್ಯವಾಗಿ ಒಂದು ಹೆಂಗಸು. ಸೊ ಆದರೆ ಇದು ಗಂಡ ಒಂದು ಮೈಥುನ ಸುಖ ನೆನೆ ಮಕ್ಕಳ ಕೇಳ್ತಾ ಇದ್ದು ನಾವು ವಿಶೇಷವಾಗಿ ಧ್ರುವ ಮಹಾರಾಜರಿಂದ ಕೊಲ್ಲಲ್ಪಟ್ಟ ವ್ಯಕ್ತಿಗಳು ಅವರು ಇಲ್ಲಿ ಉನ್ನತ ಲೋಕಗಳಾದ ಸೂರ್ಯ ಗ್ರಹಕ್ಕೂ ಮೇಲಿರುವ ಊರ್ಧ್ವ ರೇತಸ ಅಖಂಡ ಬ್ರಹ್ಮಚಾರಿಗಳು ಅವರು ಸೇರೋ ಲೋಕವನ್ನು ಸೇರುತ್ತೆ. ಸೊ ಹೀಗೆ ಸೊ ಅಲ್ಲೂ ಕೂಡ ಭಾವಾರ್ಥದಲ್ಲಿ ನಾವು ತುಂಬಾ ಪ್ರಭುಪಾದರ ಇದು ಭೌತಿಕ ಜಗತ್ತಿಗೆ ಮೂಲ ಕಾರಣ ಏನು ಅಂದ್ರೆ ಇಂದ್ರಿಯ ಮೈಥುನ ಸುಖ. ಇದು ಇಂದ್ರಿಯ ಸುಖದಲ್ಲಿ ತುಂಬಾ ಉನ್ನತವಾದ ಸುಖ ಭೌತಿಕ ಜಗತ್ತನ್ನು ನಾವು ಅನುಭವಿಸೋದು. ಹಾಗೆ ಇದು ನಮ್ಮನ್ನೆಲ್ಲ ಬಂಧಿಸಿ ಬಿಟ್ಟಿದೆ. ಸೊ ಹೇಳ್ತಾರೆ, ಇದು ಒಂದು ಗಂಡಿಗೆ ಒಂದು ಹೆಣ್ಣು, ಹೆಣ್ಣಿಗೆ ಗಂಡು. ಸೊ ಎರಡು ಕೂಡ ಇದು ಇಬ್ಬರು ಕೂಡ ಅದು ಗಂಡಿಗೆ ಹೆಣ್ಣು ಮಾಯ, ಹೆಣ್ಣಿಗೆ ಗಂಡು ಮಾಯ. ಎಲ್ಲದರಲ್ಲೂ ಕೂಡ ಅದು ಇದೆ, ಎಲ್ಲ ಜೀವರಾಶಿಗಳಲ್ಲೂ ಕೂಡ ಇದೆ. ಈ ಪ್ರಕೃತಿ ಜಗತ್ತೇ ಅದರಿಂದ ಅವಲಂಬಿಸಿ ಅದರಿಂದ ನಡೀತಾ ಇದೆ. ಅದೇ ಕಾರಣ, ಅದೇ ಒಂದು ಪ್ರಚೋದನೆ, ಅದರ ಕ್ರಿಯೇಟಿವ್ ಇಂಪೆಟಸ್, ಊತಿ ಅಂತ ಹೇಳೋದು ಅದರಲ್ಲಿ ಒಂದು ರೀತಿಯಲ್ಲಿ ಅದೇ ಎಲ್ಲರಿಗೂ, ನಮಗೆಲ್ಲರಿಗೂ ಭೌತಿಕ ಜಗತ್ತಿನ. ಸೊ ಅದೇ ಹೇಳ್ತಾರೆ, ಅದು ನಾವು ಜಾಸ್ತಿ 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 ಹೆಚ್ಚು ಮಾಡ್ಕೊಂಡು ಹೋದ್ರೆ ಅದೇ ಹೇಳ್ತಾರೆ ಯೋಷಿದಾಂ ಸಂಗಿ ಸಂಗಂ ತಮೋದ್ವಾರ. ಸೊ ಅದು ನಮ್ಗೆ ಈ ತಾಮಸಿಕ ಈ ಒಂದು ಇನ್ನ ನಾವು ಬದ್ಧ ಜೀವನದಲ್ಲಿ ಪತನ ಹೊಂದಿ ನರಕಕ್ಕೆ ಹೋಗುವ ದಾರಿ ಅಂತ. ಸೊ ಈ ರೀತಿ ಭಗವದ್ಗೀತೆಯಲ್ಲೂ ಕೃಷ್ಣನು ನರಕದ ದ್ವಾರ ಅಂತ ಹೇಳೋದು ನರಕಕ್ಕೆ ಹೋಗೋ 3 ಬಾಗಿಲುಗಳು ಅಂತ ಭಗವಂತ. ಕಾಮ, ಕ್ರೋಧ ತಥಾ ಲೋಭ. ಅದು ಯಾರ ಶ್ಲೋಕ ನೆಟ್ಟಿದ್ರೆ ಹೇಳ್ಬೋದು. ಅದೊಂದು ಇದು 3 ನರಕಕ್ಕೆ ಬಾಗಿಲುಗಳು. ಕಾಮ ಭೌತಿಕ ಇಚ್ಛೆಗಳು, ಇಂದ್ರಿಯ ಸುಖ, ಮತ್ತೆ ಅತಿರೋಷ ಈ ಕ್ರೋಧ. ಸೊ ಸಾಮಾನ್ಯವಾಗಿ ಕೂಡ ನಾವು ನೋಡ್ತೇವೆ, ಸಾಮಾನ್ಯವಾಗಿ ಕ್ರೋಧ ಹೆಚ್ಚಾದಾಗ ಡೆಫಿನೆಟ್ಲಿ ನಾವು ಇನ್ನೊಬ್ಬರ ವ್ಯಕ್ತಿ ಜೊತೆಗೆ ನಮ್ಮ ಒಂದು ಎಷ್ಟೋ ಒಳ್ಳೆ ಸಂಬಂಧ ಇರ್ಬೋದು, ಆದ್ರೆ ಒಂದು ಸಲ ಆತರ ಅತಿ ಕ್ರೋಧ ಬಂದು ಒಂದು ಅತಿ ಇದು ಬಂದಾಗ ನಮ್ಮ ಸಂಬಂಧವೇ ಅದು ಇದಾಗ್ಬಿಡುತ್ತೆ, ಕಟ್ ಆಗ್ಬಿಡುತ್ತೆ. ಸೊ ಈಗಿನ ಕಾಲದಲ್ಲಿ ಇದೆಲ್ಲ ತುಂಬಾ ಕಾಮನ್. ಸೊ ಗಂಡ ಹೆಂಡತಿರ ಮಧ್ಯೆ ಡೈವರ್ಸ್ ಆಗ್ಬಿಡುತ್ತೆ, ಇನ್ನೊಂದು ಕೋರ್ಟ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಎಷ್ಟೆಷ್ಟು ನೋಡ್ತೀವಿ ನಾವು, ಅತಿ ರೋಷ, ಅತಿ ಕೋಪ ಸಾಮಾನ್ಯವಾಗಿ ನೋಡ್ತೀವಿ. ಇದು ತುಂಬಾ ಹೆಚ್ಚಾದ್ರೆ ಹೇಳ್ತಾ ಇದ್ರೆ ಇದು ನಮ್ಗೆ ಇನ್ನ ಇದು ಒಂದು ಹಿಂಸೆ ಮಾಡಿ ಒಬ್ರು ಕೊಲ್ಲೋದಾಗ್ಲಿ ಏನೇನೋ ಆಗ್ಬೋದು. ಸ್ಯಾಡಿಸಮ್, ಇನ್ನೊಬ್ಬರನ್ನು ನೋವು ಮಾಡೋದು ನಮ್ಗೆ ಆನಂದ ಕೊಡುತ್ತೆ. ನಾವು ಅವ್ರು ಹಾಗೆ ಆಗ್ಬೇಕು, ಅವ್ರು ಇನ್ನ ಇಷ್ಟು ಕಷ್ಟ ಕೊಡೋಣ, ಅವ್ರು ಆ ಕಷ್ಟ ಕೊಡೋದಲ್ಲೇ ನಮ್ಗೆ ಆನಂದ. ಸೊ ಹೀಗೆ ಇದರ ನಾವು ನೋಡ್ಬೋದು ಭೌತಿಕವಾಗಿ, ತಕ್ಷಣವಾಗಿ ಅದರ ಒಂದು ಪ್ರತಿಕ್ರಿಯೆಗಳನ್ನು ನೋಡ್ಬೋದು. ಆದ್ರೆ ಇನ್ನ ಜಾಸ್ತಿ 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 ಆಗ್ತಾ ಏನಾಗುತ್ತೆ ಅದು ಹೇಳ್ತದೆ, ಅದು ನಮಗೆ ನರಕಕ್ಕೆ ಕರೆದುಕೊಂಡು ಹೋಗುತ್ತೆ. ಸೊ ಇಲ್ಲಿ ಧ್ರುವ ಮಹಾರಾಜರಿಗೆ ಅವರ ಸಲಹೆ, ಸೊ ನೀನು ಈ ಅತಿರೋಷ ಇದು ಸಾಕು, ನೀನು ಏನೋ ಮಾಡಿದೆ ಸದ್ಯಕ್ಕೆ, ಆ ಯಕ್ಷರು ಮಾಡಿದ ಅನ್ಯಾಯಕ್ಕೆ ನೀನು ಅವರ ಮೇಲೆ ಅಲ್ಲಿಗೆ ಬಿಡ್ಲಿಲ್ಲ. ಯಾಕಂದ್ರೆ ಅಲ್ಲಿಗೆ ಬಿಟ್ಟಿದ್ರೆ ಮತ್ತೆ ಅವ್ರು ಇನ್ನೊಂದೇನೋ ಮಾಡ್ತಾ ಇದ್ರೆ, ಇನ್ನ ಅದು ಹೆಚ್ಚು ಮಾಡ್ತಾ ಇದ್ರೆ. ಇದು ಯಾವಾಗ್ಲೂ ಹೇಗೆ ಒಬ್ಬರು ಮಾಡಿದ್ದು ಅಲ್ಲಿ ತಡಿಲಿಲ್ಲ ಅಂದ್ರೆ ಇನ್ನೊಬ್ಬರು ಮಾಡ್ತಾರೆ. ಇದಿರೋದು ಹೀಗೆ, ಜಗತ್ತಿನ ಕ್ರಮ ಹೀಗೆ. ಒಂದು ಕಾನೂನು, ಒಂದು ಸರ್ಕಾರ ಅದು ಕ್ರಮಗಳು ತಗೊಳ್ಳಿಲ್ಲ ಅಂದ್ರೆ ಯಾರಾದ್ರೂ ಇನ್ನ ಒಂದು ಕಡೆ ಅವ್ರು ತಪ್ಪಿಸ್ಕೊಂಡ್ರೆ ಬೇರೆ ಇನ್ನ 100 ಜನಕ್ಕೆ ಅನ್ಸುತ್ತೆ, ನಾನು ಅದೇ ರೀತಿಯಲ್ಲಿ ಮಾಡ್ಬೋದು, ನಾನು ಅದೇ ರೀತಿಯಲ್ಲಿ ತಪ್ಪಿಸ್ಕೊಳ್ಬಹುದು ಕಾನೂನಿಂದ. ಸೊ ರಾಜನಾದವನು ಆಕ್ಷನ್ ತಗೊಳ್ಬೇಕು, ಅದು ಬೇಕು. ಸೊ ಇಲ್ಲಿ ಕೆಲವು ಹಿಂದೆ ಭಾವಾರ್ಥಗಳು ನಾವು ನೋಡ್ತಾ ಇದ್ದು, ಹಿಂಸೆ ಇದಕ್ಕೆ ಬೇಕು, ಹಿಂಸೆಯ ಅಗತ್ಯ ಇದೆ. ಅಹಿಂಸೆ ಮಾತ್ರ ಅಲ್ಲ, ಪರ್ಟಿಕ್ಯುಲರ್ಲಿ ಈ ರಾಜಕಾರಣಿಗಳು, ರಾಜನು, ಸೊ ಅವರಿಗೆ ಇದು ಅತ್ಯಗತ್ಯ ಅಂತ ನಾನು ಕೇಳಿದ್ದೇನೆ. ಸೊ ಆದರೂ ಇಲ್ಲಿ ಮನು ಬಂದು ಹೇಳ್ತಾ ಇರೋದು ಇದು ಹೆಚ್ಚಾಯ್ತು, ಇದು ಜಾಸ್ತಿ ಆಯ್ತು, ಅತಿರೋಷೇಣ. ಸೊ ಅವ್ರು ಹೇಳಿದ್ರು ಇದು ತುಂಬಾ ಆಯ್ತು, ಇನ್ನದು ಬಹಳ ಆಯ್ತು, ಇದಕ್ಕೆ ಕಡಿವಾಣ ಹಾಕ್ಬೇಕು, ಇದನ್ನ ನಿಲ್ಲಿಸ್ಬೇಕು. ಸೊ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಕಾರಣಗಳು, ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ. ಒಂದು ಇದು ಒಬ್ಬರು
ಯಕ್ಷನ ಮಾಡಿದ್ದಕ್ಕೆ ನೀನು ಇಷ್ಟು ಜನ ಕೊಲ್ಲೋದು ತಪ್ಪು, ಮತ್ತೆ ಇದು ಅತಿ ಹೆಚ್ಚು ರೋಷ, ನಿನಗೆ ಇದು ವೈಯಕ್ತಿಕವಾಗಿ ನಿನ್ನ ಆಧ್ಯಾತ್ಮಿಕ ಜೀವನಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ ಇಲ್ಲಿ, ಇದು ಸಾಧು ಪುರುಷ ಒಬ್ಬ ಭಕ್ತನ ಚಟುವಟಿಕೆ ಅಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಲಾಸ್ಟ್ ಶ್ಲೋಕ ನಾವು ಕೇಳಿದ್ ನಾವು. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನು ವರ್ತಿನ. ಇದು ಈ ಮಾರ್ಗ ಇದು ಭಕ್ತರಿಗಲ್ಲ. ಯಾರು ಋಷಿಕೇಶ ಅನುವರ್ತಿನ, ಋಷಿಕೇಶ ಭಗವದ್ಗೀತೆಯಲ್ಲಿ ಕೃಷ್ಣ ಸಾಧು, ಸಾಧು ಅಂದ್ರೆ ಆಕ್ಚುಲಿ ಭಕ್ತನ್. ಇದಕ್ಕೆ ಬಹಳ ಬಹಳ ಡೆಫಿನೇಷನ್. ಸಾಧು ಅಂದ್ರೆ ಈ ನಾವು ಕಾವಿ ಬಟ್ಟೆ ಹಾಕೊಂಡು, ಇಲ್ಲ ಅಂದ್ರೆ ಅಷ್ಟು ರೀತಿಯ ಜಟ ಇದನ್ನು ಧರಣೆ ಮಾಡೋ, ಆ ಗಡ್ಡವನ್ನು ಬೆಳೆಸೋ, ಅದು ಸಾಧು ಅಂತಲ್ಲ. ಸಾಧು ಅಂದ್ರೆ ಇದು ಭಗವಂತನ ಋಷಿಕೇಶಾನುವರ್ತಿನ. ಸೊ ಇದು ಋಷಿಕೇಶ, ಯಾರು ಭಗವಂತನ ಭಕ್ತರಾಗಿದ್ದಾರೆ, ಭಗವಂತನ ಮಾರ್ಗವನ್ನು ಪಾಲಿಸ್ತಾ ಇದ್ದಾರೆ, ಅದು ಸಾಧು. ಸೊ ಸಾಧು ಬಹಳ ಬಹಳ ಕಡೆ ಅದರ ವಿವರಣೆ. ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇಹಿನ ಅಜಾತ ಶತ್ರವ ಶಾಂತ ಸಾಧವ ಸಾಧುಭೂಷಣ. ಸಾಧು ಅಂದ್ರೆ ಯಾರು ಈ ದಿವ್ಯ ಗುಣಗಳನ್ನು ಪಡೆದಿದ್ದಾರೆ. ಈ ದಿವ್ಯ ಗುಣಗಳಂದ್ರೆ ಸಹನೆ, ಕರುಣೆ, ತಿತಿಕ್ಷವ, ಕಾರುಣಿಕ, ಎಲ್ಲ ಜೀವಿಗಳು ಹಿತೈಷಿ, ಸುಹೃದ ಸರ್ವದೇಹಿನ, ಅಜಾತ ಶತ್ರು, ಯಾರು ಶತ್ರು ಇಲ್ಲ, ಅಜಾತ ಶತ್ರು, ಶಾಂತ. ಸೊ ಇದೆಲ್ಲ ಸಾಧು. ಇದು ಒಂದು ರೀತಿ ಬ್ರಾಹ್ಮಣ ಲಕ್ಷಣಗಳಂತ ಹೇಳ್ಬೋದು ನಾವು. ಶಮ, ದಮ, ತಪ, ಶೋಚಂ, ಅದು ಕೂಡ ಸ್ವಲ್ಪ ಸ್ವಲ್ಪ ಗುಣಗಳಿದೆ ಅಲ್ಲಿ. ಅದೆಲ್ಲ ಪಡೆದದ್ದು ಸಾಧು. ಮತ್ತೆ ಇನ್ನೊಂದ್ ಕಡೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಅಪಿಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯಭ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಹರಿತೋಯ್ಸ. ಸೊ ಶಿಲ ಪ್ರಭುಪಾದರಲ್ಲೂ ಕೂಡ ಹೇಳ್ತಾರೆ, ಇದು ಸಾಧು. ಭಗವಂತನನ್ನು ಸದಾ ಅವನ ಭಕ್ತಿಯಲ್ಲಿ ನಿರತನಾಗಿರುವವನು ಸಾಧು. ಅದು ಕೂಡ ಹೇಳ್ತಾರೆ. ಒಮ್ಮೊಮ್ಮೆ ಅವನೇನಾದ್ರು, ಅದು ಆಗೋದಿಲ್ಲ, ಸಾಮಾನ್ಯವಾಗಿ ಆಗೋದಿಲ್ಲ ನಿಜವಾದ ಸಾಧು. ಆದ್ರೆ ಹೇಳ್ತಾರೆ ಸಾಧು ಅಂದ್ರೆ ಅದರ ಅಲ್ಲಿ ಅರ್ಥ ಶಿಲ ಪ್ರಭುಪಾದರು ತಗೊಂಡು ಹೇಳೋದು, ಯಾರು ಸತತವಾಗಿ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅವರು ಸಾಧು. ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಇದನ್ನು ಅನುಮೋದಿಸೋದಿಲ್ಲ, ನೀನು ಮಾಡಿರುವ ಕ್ರಿಯೆಯನ್ನು ಅವರು ಒಪ್ಪೋದಿಲ್ಲ. ಸೊ ನೀನು ಇದು ಮಾಡಬಾರ್ದು, ಇದು ನಿಲ್ಲಿಸು ಅಂತ ಕೂಡ ಹೇಳ್ತಾ ಇದ್ದಾರೆ. ಶಿಲ ಪ್ರಭುಪಾದರ ಭಾವಾರ್ಥದಲ್ಲಿ ಈ ಶ್ಲೋಕ ಮತ್ತೆ ಇಂದೇ ಶ್ಲೋಕದೆಲ್ಲ ಹೇಳ್ತಾ ಇರೋದು, ಈ ರೀತಿಯ ಯುದ್ಧ ಏನಾಗ್ತಾ ಇದೆ, ಒಬ್ಬರ ಒಂದು ತಪ್ಪಿಗೆ ಸಂಪೂರ್ಣ ಜನತೆ ಅನುಭವಿಸೋದು, ಇದು ಸೂಕ್ತವಲ್ಲ ಇದು. ಸೊ ಆಧುನಿಕ ಜನತೆಯಲ್ಲೂ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಷ್ಟೊಂದು ಒಂದೊಂದು ದೇಶಗಳ ಮಧ್ಯೆ, ಒಂದು ರಾಜ್ಯಗಳ ಮಧ್ಯೆ ಇಲ್ಲ, ಅವರ ಮಧ್ಯೆ ಆ ತರ ಇರೋದಿಲ್ಲ. ಆದರೆ ಅಲ್ಲಿ ಯಾರು ಮುಖಂಡರಿದ್ದಾರೆ, ನಾಯಕರಿದ್ದಾರೆ, ಅವರ ಒಂದು ಇದರಿಂದ ದೇಶಗಳು, ರಾಜ್ಯಗಳು ಅವರು ವಿರುದ್ಧವಾಗ್ಬಿಡ್ತಾರೆ, ಶತ್ರುಗಳು ಆಗ್ಬಿಡ್ತಾರೆ. ಸೊ ಇದು ಇತಿಹಾಸದಲ್ಲೂ ಚರಿತ್ರೆಯಲ್ಲಿ ನೋಡ್ಬೋದು ನಾವು. ಎಷ್ಟೆಷ್ಟು ಜನರು, ದೇಶಗಳು, ಶಿವಪ್ರಭುಪಾದ ಚೆನ್ನಾಗಿ ಬರೀತಾರೆ, ಈ ಭಾರತ ಇದೆ ಎಷ್ಟೋ ವರ್ಷಗಳಿಂದ, ಚೀನಾ ದೇಶ ಎಷ್ಟೋ ವರ್ಷಗಳಿಂದ ಇತ್ತು, ಪಕ್ಕದಲ್ಲೇ ಇದೆ ಅದು. ಆ ರೀತಿಯಲ್ಲಿ ಅವರು ನೆರೆಹೊರೆಯವರು. ಆದ್ರೆ ಈ ತರ ಯುದ್ಧ ಇರ್ಲಿಲ್ಲ. ಈಗ ಇದರಲ್ಲಿ ಎಷ್ಟು ಮಧ್ಯೆ ನಮಗೆ ಅವ್ರು ಯಾವಾಗ ಯುದ್ಧ ಮಾಡ್ತಾರೋ ಅಂತ ನಮ್ಗೆ ಯಾವಾಗ್ಲೂ ಅದೊಂದು ಇದ್ದೇ ಇದೆ, ಆತಂಕ ಇದೆ. ಯಾಕಿದು ಹೇಗೆ ಸೃಷ್ಟಿ ಆಯ್ತಿದೆ ಇದು? ಯಾಕೆ ಅಂದ್ರೆ ಇದು ಕಲಿಯುಗದ ಪ್ರಭಾವ. ಕಲಿಯುಗದ ಪ್ರಭಾವದಲ್ಲಿ ಜನರು ಇಲ್ಲೇ ಅವರು ಉತ್ತರ ಕೊಟ್ಟಾಗೆ ನಾವು ದೇಹ ಭಾವನೆಯಲ್ಲಿದ್ದೇವೆ. ಅದು ಕೂಡ ಒಂದು ಕಾರಣ ಕೊಟ್ಟು ನಾನು ಹೇಳಿದ್ದು, ಈ ರೀತಿ ದೇಹ ಭಾವನೆ ಇದು ಇರೋದು, ಇದು ಪಶುವತ್, ಇದು ಪಶುವತ್ ಭೂತ ವೈಶಸಂ, ಇದು ಪಶುಗಳ ಚಿಂತನೆ, ದೇಹ ಭಾವನೆ. ಸೊ ಈ ದೇಹ ಭಾವನೆ ಇರೋದ್ರಿಂದ ನಾನು ನನ್ನದು ಅಂತ ಸಹಜವಾಗಿ ಈ ದೇಹದ ಮೂಲಕ ಬರುತ್ತೆ. ಸೊ ಬಂದಾಗ ನಾವು ಯುದ್ಧ ಮಾಡ್ತೇವೆ. ಇದು ಆಕ್ಚುಲಿ ಇದು ನಾಯಕರಲ್ಲಿ ಆ ತರ ಒಂದು ಭಾವನೆ ಇದೆ. ಅವರು ಅದನ್ನ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜನ್ಮಭೂಮಿ. ಸೊ ಇದು ಆಕ್ಚುಲಿ ಸಂಪೂರ್ಣ ಭೂಮಿ ನಮ್ಗೆ ಭೂತಾಯಿ, ಅದ್ರ ನಾವು ಮಾಡ್ಕೊಳ್ತೇವೆ. ನಮ್ಮ ಮದರ್ಲ್ಯಾಂಡ್ ಅಂತ ಮಾಡ್ಕೊಂಡು, ನಮ್ಮ ದೇಶ ಮಾತ್ರವೇ ನನ್ನ ತಾಯಿಯೋ, ಇಲ್ಲ ನನ್ನ ರಾಜ್ಯ ಮಾತ್ರವೇ ನನ್ನ ತಾಯಿಯೋ, ಸೊ ನಾವು ಈ ತರ ಸೃಷ್ಟಿ ಮಾಡ್ತೇವೆ. ಇಲ್ಲಾಂದ್ರೆ ಆಕ್ಚುಲಿ ಸಂಪೂರ್ಣ ಭೂಮಂಡಲ ನಮ್ಮ ತಾಯಿ. ಸೊ ಅದು ಎಲ್ಲರಿಗೂ ತಾಯಿ. ಸೊ ಎಲ್ಲರಿಗೂ ತಾಯಿಯಾಗಿ ಅದು, ಆದ್ರೆ ನಾವು ನಮ್ಮ ಊರು, ನಮ್ಮ ದೇಶ, ನಮ್ಮ ರಾಜ್ಯ ಅಂತ ನಾವು ಮಾಡ್ಕೊಂಡು ನಾವು ಜಗಳ
ಯಾಕಂದ್ರೆ ನಾವು ನಮ್ಮ ಈ ದೇಹಕ್ಕೆ ಗುರುತಿಸ್ಕೊಂಡಿದ್ದೇವೆ. ದೇಹಕ್ಕೆ ಗುರುತಿಸಿದಾಗ ಈ ದೇಹ ಉದ್ಭವವಾದ ಸ್ಥಳಕ್ಕೆ ನಾವು ಗುರುತಿಸ್ಕೊಳ್ತೇವೆ ನಾವು. ಸೊ ಅದು ಕೂಡ ಭಾಗವತದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ತ್ರಿಧಾತುಕಿ. ಸೊ ತ್ರಿಧಾತುಕಿ ಯಾರು ಈ ದೇಹಕ್ಕೆ ಗುರುತಿಸ್ಕೊಳ್ತಾರೆ, ಅದು ಗೋಕರಹ. ಅದು ಯಾವ ತರ ಸಮಾನ? ಇಲ್ಲಿ ಹೇಗೆ ಪಶುವತ್ ಅಂತ ಹೇಳಿದ್ರು, ಅಲ್ಲಿ ಇನ್ನೊಂದ್ ಕಡೆ ಹೇಳ್ತಾರೆ ಅದು ಗೋ ಮತ್ತೆ ಖರ. ಗೋ ಅಂದ್ರೆ ಹಸು, ಖರ ಅಂದ್ರೆ ಕತೆ. ಖರ ಇಲ್ಲಾಂದ್ರೆ ಆಸ್ ಅಂದ್ರೆ ಏನ್ ಹೇಳ್ತೇವೆ, ಕತ್ತೆ. ಗೋಖರ. ಸೊ ಹೇಳ್ತಾರೆ ಇದು ಆ ಭಾವನೆಯಲ್ಲಿ ಇದು ಉತ್ಪತ್ತಿ ಆಗೋದು. ಸೊ ಆ ಭಾವನೆ ಉತ್ಪತ್ತಿ ಆದಾಗ ನಾವು ಜಗಳ, ಕಾದಾಟ ಇದು ನಡೆಯುತ್ತೆ. ದೇಶಗಳು ವೈರಿಗಳಾಗ್ತಾರೆ. ಸೊ ಇದೆಲ್ಲ ಆಧುನಿಕ ಸೃಷ್ಟಿ. ಇದೆಲ್ಲ ಸೃಷ್ಟಿ, ಈ ದೇಹದ ಭಾವನೆಗಳಲ್ಲಿ ಬರುವ ಸೃಷ್ಟಿ. ಶ್ರೀಲ ಪ್ರಭುಪಾದರು ಇದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ಸೊ ಇದು ಯಾರೋ ಒಬ್ಬರ ತಪ್ಪು, ಬೇಕಾಗಿಲ್ಲ ಈ ತರ ಯುದ್ಧ ಬೇಕಾಗಿಲ್ಲ, ಆದ್ರೆ ಆಗತ್ತೆ, ಇದಾಗತ್ತೆ. ಒಂದು ರೀತಿ ನೋಡಿದ್ರೆ ಇದು ಸರಿಯಲ್ಲ, ಯಾಕೆ ಆಗ್ತಾ ಇದೆ ಅಂತ. ಆದ್ರೆ ಪ್ರಭುಪಾದ ಇನ್ನೊಂದು ಕಾರಣ ಕೂಡ ಕೊಡ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಇನ್ನೊಂದು ಕಾರಣ ಯಾಕೆ ಅಂದ್ರೆ, ಇವತ್ತು ಈ ದೇಹದ ಭಾವನೆಯಲ್ಲಿ ನಾವು ಕೂಡ ಬೇರೆ ಜೀವಿಗಳ ಮೇಲೆ ನಾವು ಹಿಂಸೆ ಮಾಡ್ತಾ ಇದ್ದೇವೆ, ಅವರನ್ನು ಕೊಲ್ತಾ ಇದ್ದೇವೆ, ನಮ್ಮ ಆಹಾರಕ್ಕಾಗಿ ಕೊಲ್ತಾ ಇದ್ದೇವೆ ನಾವು. ಸೊ ನಾವು ಮಾಡುವ ಇದರಿಂದ ಇದು ಜಗದ ಕಾನೂನು, ಭಗವಂತನ ನಿಯಮ. ಯಾವ ಜೀವಿಗೂ ನಾವು ಕೊಲ್ಲುವ ನಮ್ಗೆ ಅಧಿಕಾರ ಇಲ್ಲ ನಮಗೆ. ಸೊ ಹಾಗೆ ನಾವು ಈ ಕಸಾಯಿಖಾನ, ಸ್ಲಾಟರ್ ಹೌಸ್ ಇದನ್ನ ನಾವು ಮಾಡಿದಾಗ, ಇದನ್ನ ಕೊಂದಾಗ ಹೇಳ್ತಾರೆ ಎಷ್ಟೋ ಪಾಪದ ಹೊರೆ ನಮ್ಮ ಸಮಾಜದ ಮೇಲೆ ಅದು ಇದೆ, ಆಲ್ರೆಡಿ ಇದೆ, ಕಾಯ್ತಾ ಇದೆ. ಸೊ ಅದು ಕಾದು ಭಗವಂತನ ನಿಯಮದಿಂದ ಹೀಗೆ ಮನುಷ್ಯರ ಮಧ್ಯೆ ಕೂಡ ಒಂದು ಯುದ್ಧ ಆಗುತ್ತೆ. ಯುದ್ಧ ಆದಾಗ ಹೇಗೆ ಆ ಒಂದು ಇದರಲ್ಲಿ ಕಸಾಯಿಖಾನೆಯಲ್ಲಿ ಪ್ರಾಣಿಗಳನ್ನ ನೂರಾರು ಸಾವಿರಾರು ಪೌಲ್ಟ್ರಿಯಲ್ಲೋ ಇಲ್ಲ ಅಂದ್ರೆ ಇನ್ನೊಂದ್ ಕಡೆನೋ ಇದೆಲ್ಲ ಆಗ್ತಾ ಇದೆ. ಎಷ್ಟೋ ಜೀವಿಗಳ ಹತ್ಯೆ ಆಗ್ತಾ ಇದೆ, ಅವರ ಮರಣ ಆಗ್ತಾ ಇದೆ. ಸೊ ಅದು ನಮ್ಮ ಇದರಲ್ಲೂ ಮನುಷ್ಯನ ಸಮಾಜದ ಮೇಲೆ ಬಂದಾಗ ಅದೇ ರೀತಿ ಪ್ರಕೃತಿ ನೂರಾರು ಸಾವಿರಾರು ಲಕ್ಷಾಂತರ ಜನ ಒಮ್ಮೆಲೆ ಸಾಯ್ತಾರೆ. ಸೊ ಇದೆಲ್ಲ ಪ್ರತಿಕ್ರಿಯೆಗಳು ಅಂತ ಹೇಳ್ತಾರೆ. ಸೊ ಹೀಗೆ ಇದು ಹೇಗೆ ತಡೆಯೋದಿದು, ಎಲ್ಲಿಂದ ತಡೆಯೋದಿದು? ಸೊ ಇದೆ ಒಂದು ಭಗವಂತನ ಇದರಲ್ಲಿ ಯಾವುದು ಹೇಳ್ತಾರೆ, ದೇರ್ ಇಸ್ ನಥಿಂಗ್ ಲೆಮೆಂಟಬಲ್ ಇನ್ ದ ಕ್ರಿಯೇಷನ್ ಆಫ್ ಗಾಡ್. ಭಗವಂತನ ಸೃಷ್ಟಿಯಲ್ಲಿ, ಭಗವಂತನ ನಡೆಸುತ್ತಿರುವ ಈ ಭೌತಿಕ ಈ ಜಗತ್ತಿನಲ್ಲಿ ಏನು ಕೂಡ ಶೋಕನೀಯವಾದದಲ್ಲ. ಎಲ್ಲವೂ ಕೂಡ ಒಂದು ಕಾರಣದಿಂದ ಆಗ್ತಾ ಇದೆ. ಎಲ್ಲಕ್ಕೂ ಕೂಡ ಅದು ಭಗವಂತನ ಅದನ್ನು ಅನುಮೋದಿಸ್ತಿದ್ದಾನೆ, ಹಾಗೆ ಆಗ್ತಾ ಇದೆ. ಸೊ ಇದೆಲ್ಲ ನೋಡ್ಬೋದು. ಸೊ ಇದೆಷ್ಟೋ ಈಗ ನೋಡಿದ್ರೆ, ಈ ತರ ನೋಡಿದ್ರೆ ಯಾಕಾಗತ್ತೆ ಈ ತರ ಯುದ್ಧಗಳು? ಯಾಕಾಗತ್ತೆ ಅಂದ್ರೆ ಶ್ರೀಲ ಪ್ರಭುಪಾದರು ತಿಳಿಸಿದಾಗೆ ಇಲ್ಲಿ ಜನರು ಈ ರೀತಿಯ ಒಂದು ಹಿಂಸಾಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದೊಂದ್ಸಲ ಅನ್ಸುತ್ತೆ ಪ್ರದೇಶಗಳು, ಸ್ಥಳಗಳು ನೋಡಿದ್ರು ನಾವು ಜನರು ಹೀಗೆ ಏನ್ ಹೇಳೋದು, ಒಂಥರ ಇಲ್ಲಿ ಭೂತ ಆರಾಧನೆ ಇದೆಲ್ಲ ಮಾಡ್ತಾರೆ, ಹೇಳ್ತಾರೆ. ನೋಡಿದ್ರೆ ಎಷ್ಟೋ ಇಲ್ಲಿ ಹಿಂಸೆ ಈ ತರ ಎಲ್ಲ ನಡೆಯುತ್ತೆ. ಸೊ ಅನ್ಸುತ್ತೆ ಪ್ರತಿಕ್ರಿಯೆ ಬರುತ್ತೆ, ಖಂಡಿತವಾಗಿ ಬರುತ್ತೆ ಅನ್ಸುತ್ತೆ. ಈಗ ಭಾಗವತದಲ್ಲಿ ಕೇಳ್ತಾ ಇದ್ದೇವೆ ನಾವು ಈ ರೀತಿ ಬರುತ್ತೆ ಅಂತ. ಸೊ ಅದು ಧಾರ್ಮಿಕವಾಗೂ ಅಧಾರ್ಮಿಕವಾಗೂ ನಾವು ಹೇಗೆ ಮಾಡಿದ್ರು ಕೂಡ, ಯಾಕಂದ್ರೆ ಧರ್ಮದ ಹೆಸರಲ್ಲಿ ನಾವು ಮಾಡ್ತೇವೆ, ಆದ್ರೆ ಎಷ್ಟು ಧಾರ್ಮಿಕವಾಗಿ ನಾವು ಅದನ್ನ ಪಾಲನೆ ಮಾಡ್ತೇವೆ ಗೊತ್ತಿಲ್ಲ. ಹೆಚ್ಚು ಅಧರ್ಮವೇ ಆಗುತ್ತದೆ. ಸೊ ಅದಕ್ಕೆ ಬರುತ್ತೆ, ನಮಗೆ ಪ್ರತಿಕ್ರಿಯೆ ಬರುತ್ತೆ, ಪ್ರಕೃತಿ ವಿಕೋಪಗಳು ಬರುತ್ತೆ. ಸೊ ಬಹಳ ಇದೆಲ್ಲ ಕಾದಿದೆ ನಮಗೆ. ಸೊ ನಾವು ಏನೋ ಧರ್ಮದ ಹೆಸರಿನಲ್ಲಿ, ಧರ್ಮದ ಆಚರಣೆಯಲ್ಲಿ ನಾವು ಮಾಡ್ಬಿಟ್ವಿ ಅನ್ನೋದಕ್ಕೆ ನಮಗೆ ಪ್ರತಿಕ್ರಿಯೆ ಬರೋದಲ್ಲ ಅಂತಲ್ಲ, ಖಂಡಿತವಾಗಿ ಬರಲೇಬೇಕು, ಬರುತ್ತೆ. ಇವಾಗ ಯಾಗಗಳು ಅದು ಹೇಳಿದ್ರು ಇಲ್ಲಿ. ಸೊ ಯಜ್ಞಗಳಲ್ಲಿ ಪಶು ಬಲಿ ನಡೀತಾ ಇತ್ತು, ಆದರೆ ಅದರಿಂದ ಆ ಪಶುಗೆ ಒಂದು ಒಳ್ಳೆ ಜನ್ಮವನ್ನು ಕೊಡೋದಕ್ಕೆ. ಸೊ ಅದು ಹಿಂದೆ ಸಮಯದಲ್ಲಿ ಸಾಧ್ಯ ಆಗ್ತಾ ಇತ್ತು, ಆದ್ರೆ ಇದು ಕಲಿಯುಗದಲ್ಲಿ ಇವೆಲ್ಲ ಸಾಧ್ಯ ಆಗುತ್ತೆ. ಆ ರೀತಿ ಯಾಜ್ಞಿಕ ಬ್ರಾಹ್ಮಣರಲ್ಲಿದ್ದಾರೆ. ಸೊ ಹಾಗಾಗಿ ಇದೆಲ್ಲ ಅಧರ್ಮದ ಚಟುವಟಿಕೆಗಳಾಗಿ ಪ್ರತಿಕ್ರಿಯೆ ಬರುತ್ತೆ, ಬಹಳವಾಗಿ ಬರುತ್ತೆ, ಇದೆ, ಅದೆಲ್ಲ ನಮಗೆ ಕಾದಿದೆ. ಸೊ ಇಲ್ಲಿ ಬಹಳ ಇದರ ವಿಶ್ಲೇಷಣೆ ಸ್ವಯಂಭೂ ಮನು ಕೊಡ್ತಾ ಇರೋದು. ಸೊ ಲೈಫ್ ಫಾರ್ ಲೈಫ್, ಜೀವಕ್ಕೆ ಜೀವ. ಸೊ ನಾವು ಒಂದು ಜೀವ ತೆಗೆದ್ರೆ ಜೀವನ ಮತ್ತೆ ನಾವು ಅದನ್ನ ಕೊಡ್ಬೇಕಾಗತ್ತೆ ನಾವು. ಸೊ ನಮ್ಮ ಜೀವನ ಈಗ ಸಮಾಜದ ಇವರೆಲ್ಲರೂ ಯಾರ್ಯಾರು ಭಾಗವಹಿಸಿದ್ರು, ಆತ ತಾಯಿ. ಮತ್ತೆ ಇನ್ನೊಂದ್ ಕಡೆ ಹೇಳೋದು, ಒಂದು ಪ್ರಾಣಿಯ ಹತ್ಯೆಯಲ್ಲೂ ಹೇಗೆ ಅದನ್ನ ಹೋಲಿಕೆ ಮಾಡಿರೋದು ಅಂದ್ರೆ, ಯಾರಾದ್ರೂ ಒಂದು ಮನುಷ್ಯನನ್ನು ಕೊಂದಾಗ ಹೇಗೆ ಒಂದು ಕಾನೂನು, ಒಂದು ಕೋರ್ಟ್ ಕಚೇರಿ ಅಲ್ಲಿ ಅವ್ರು ನೋಡೋದು, ಯಾರು ಇದನ್ನ ಸಹಾಯ ಮಾಡಿದ್ರು, ಯಾರು ಇದಕ್ಕೆ ಫಂಡಿಂಗ್ ಮಾಡಿದ್ರು,
ಯಾರು ಹಣದ ವ್ಯವಸ್ಥೆ ಕೊಟ್ಟರು, ಯಾರು ಮತ್ತೆ ಇನ್ನ ಸಹಾಯಕರಾದರು, ಯಾರು ಕೊನೆಗೆ ಕೊಂದರು. ಆ ರೀತಿಯಲ್ಲಿ ಹೇಳ್ತಾ ಇರೋದು ಇದು ಈ ರೀತಿ ಪ್ರಾಣಿಯನ್ನು ಅದರ ಒಂದು ಅಂತ್ಯವಾದಾಗ, ಪ್ರಾಣಿ ಬಲಿಯಾದಾಗಲೂ ಇದರೆಲ್ಲರೂ ತೊಡಗಿರೋರು ಕೂಡ ಅದರಲ್ಲಿ ಪರ್ಸೆಂಟೇಜ್ ಇರ್ಬೋದು. ಒಬ್ಬರಿಗೆ 5%, ಒಬ್ಬರಿಗೆ 15%, ಒಬ್ಬರಿಗೆ 20%, ಅದ್ರ ಇದೆ ಅದರಲ್ಲಿ. ಸೊ ಹಾಗೆ ಇದು ಪ್ರತಿಕ್ರಿಯೆ ಬರಲೇಬೇಕು, ಬರುತ್ತೆ. ಸೊ ಮನು ಧ್ರುವ ಮಹಾರಾಜನಿಗೆ ಆದ್ರೆ ಈಗ ಇನ್ನ ಕಾರಣಗಳು ಕೊಡ್ತಾರೆ ಮುಂದೆ. ನೀನೊಬ್ಬ ದೊಡ್ಡ ಭಕ್ತನು, ಮಹಾನ್ ಭಕ್ತನು ಮಾಡುವ ಇದಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಅವ್ರು ಹೇಳಿದ್ದು, ನಮ್ಮ ಕುಲದಲ್ಲಿ ಯಾರು ಈ ತರ ಮಾಡೋದಿಲ್ಲ. ಯಾಕಂದ್ರೆ ಮನುಕುಲ, ಮನು ವಂಶ ಅಂದ್ರೆ ಎಲ್ಲರೂ ಕೂಡ ಕೃಷ್ಣನ ಶುದ್ಧ ಭಕ್ತರು, ರಾಜರ್ಷಿಗಳು. ಸೊ ಅವರಾದವ್ರು ಈ ತರ ಮಾಡೋದಿಲ್ಲ. ನೀನೇನ್ ಮಾಡ್ತಾ ಇದೀಯ, ನೀನು ನಮ್ಮ ವಂಶದ ಹೆಸರನ್ನು ತಪ್ಪು ಕಡೆಗೆ ಎಳಿತಾ ಇದೆಯಾ, ಹೆಸರನ್ನೇ ನಾಶ ಮಾಡ್ತಾ ಇದೆಯಾ. ಸೊ ಆ ರೀತಿಯಲ್ಲೂ ಕೂಡ ಅವ್ರ ಕಾರಣ. ಸೊ ಅದರ ಮನು ಒಂದೊಂದು ಕಾರಣಗಳು ಕೊಡ್ತಾ ಇರೋದು. ಓಕೆ, ಸೊ ಎಷ್ಟು ಕಾರಣಗಳು ಕೊಟ್ಟಿದ್ದಾರೆ ಆಗ್ಲೇ ಮನು? ಯಾರಾದರೂ ಸಮರೈಸ್ ಮಾಡ್ತೀರಾ? ಮುಂದೆ ಕೂಡ ಕಂಟಿನ್ಯೂ ಮಾಡ್ತಾ ಇರೋದು ನಾಳೆ ನೋಡಿ. ಇದೇ ರೀತಿ ಇನ್ನೊಂದ್ ಕಡೆ ನೋಡ್ಬೋದು ನಾವು, ಭಾಗವತದ ಕೊನೆಯಲ್ಲಿ ಅದರ ಇದು ಬರುತ್ತೆ. ಜನಮೇಜಯ ಕೂಡ ಸರ್ಪಯಜ್ಞ ಮಾಡ್ತಾರೆ. ಅವರ ತಂದೆ ಪರೀಕ್ಷಿತ್ ಮಹಾರಾಜರು ಅವರ ಅಂತ್ಯ ಆದ್ಮೇಲೆ ಸೊ ಸರ್ಪಯಜ್ಞ, ಆ ಸರ್ಪಯಜ್ಞದ ಮೂಲಕ ಅವರು ಎಲ್ಲ ಸರ್ಪದ ಜನಾಂಗವೇ ಏನಿದೆ ಕೇವಲ ಭೂಲೋಕದಲ್ಲ, ಬೇರೆ ಬೇರೆ ಮೇಲೆ ಲೋಕಗಳು, ಕೆಳಗ ಲೋಕಗಳು, ಎಲ್ಲ ಕಡೆಯಿಂದ ಎಲ್ಲ ಸರ್ಪಗಳು ಸಾಯ್ಬೇಕು. ಯಾಕಂದ್ರೆ ಸರ್ಪ ಅಂದ್ರೆ ಅವರಿಗೆ ವಿಷ ಇರೋ ಸರ್ಪಗಳಿಗೆ ಅದೊಂದು ಇದಿದೆ ಸ್ವಭಾವ. ಅವರು ಅನಾವಶ್ಯಕವಾಗಿ ಕೂಡ ಅವರು ಕಡಿತಾರೆ. ಅವರು ವಿಷ ಸರ್ಪಗಳು ಇದೆ, ಆತರ ಒಂದಿದೆ ಅದಕ್ಕೆ. ಆತರ ಜೀವ ಏನಂದ್ರೆ ಅಷ್ಟು ತಾಮಸಿಕ ಸ್ವಭಾವ ಬೆಳೆದಿರೋದ್ರಿಂದ ಆತರ ಜನ್ಮ ಸಿಕ್ಕಿರೋದು. ಸೊ ನಾವು ಕೂಡ ಅದೆಲ್ಲ ಮುಗಿಸಿ ಬಂದಿದ್ದೇವೆ. ಸೊ ಈಗ ಇವರು ಈ ಒಂದು ಸರ್ಪದಿಂದ, ತಕ್ಷಕನಿಂದ ನನ್ನ ತಂದೆಯ ಅಂತ್ಯ ಆಯ್ತು. ಸೊ ಹಾಗೆ ಆ ಒಂದು ಸರ್ಪದ ಪೀಳಿಗೆಯನ್ನೇ, ವಂಶವನ್ನೇ ನಾಶ ಮಾಡಬೇಕು ಅಂತ ಒಂದು ಸರ್ಪಯಜ್ಞ ಶುರು. ಸೊ ಆಗ್ಲೂ ಕೂಡ ಹೀಗೆ ಇವರು ಬರ್ತಾರೆ. ಯಾರು ಬರ್ತಾರೆ ಕೊನೆಗೆ? ಇವರು ಬರ್ತಾರೆ ಅನ್ಸುತ್ತೆ, ವೇದವ್ಯಾಸರೇ ಬರ್ತಾರೆ. ವೇದವ್ಯಾಸರೇ ಬಂದು ಅವರು ಮನವಿ ಮಾಡ್ತಾರೆ, ಇದೆಲ್ಲ ನಿಲ್ಲಿಸ್ಬಿಡು, ಇದೆಲ್ಲ ಬೇಡ. ಒಂದು ಸರ್ಪದ ಇದಕ್ಕೋಸ್ಕರ ಸರ್ಪದ ವಂಶವನ್ನೇ ಯಾಕೆ ನಾಶ ಮಾಡಬೇಕು? ಇಲ್ಲಿ ಆಕ್ಚುಲಿ ಹೀಗೆ ಬಿಟ್ಟಿದ್ರೆ ಧ್ರುವ ಮಹಾರಾಜರು ಬಹುಶಃ ಒಬ್ಬ ಯಕ್ಷನ ಇದರಿಂದ ಎಲ್ಲ ಯಕ್ಷನ ವಂಶವನ್ನೇ ನಾಶ ಮಾಡ್ಬಿಡ್ಬೇಕಿರ್ತಿದ್ರೆ ನಾವು. ಅಷ್ಟು ಅತಿ ರೋಷದಲ್ಲಿ ಇರ್ತಾರೆ. ಆಮೇಲೆ ಅವ್ರ ಕೈಯಲ್ಲಿ ನಾರಾಯಣ ಅಸ್ತ್ರ ಇದೆ. ಸೊ ನಾರಾಯಣ ಅಸ್ತ್ರ ಏನು, ಯಾರು ಅದಕ್ಕೆ ಎದುರಾಳಿ ಯಾರು ಇಲ್ಲ. ಸೊ ಅವ್ರು ಸಂಪೂರ್ಣ ಆ ಯಕ್ಷರ ವಂಶವನ್ನೇ ನಾಶ ಮಾಡಕ್ಕಿದ್ದರೇನೋ ಧ್ರುವ ಮಹಾರಾಜರು ಹೀಗೆ ಬಿಟ್ಟಿದ್ರೆ. ಸೊ ಮನು ಈಗ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಬಂದು ಸಾಕು ವತ್ಸ, ನನ್ನ ಮಗನೇ, ನನ್ನ ಮೊಮ್ಮಗನೇ, ಇದನ್ನ ನಿಲ್ಲಿಸು ಅಂತ ನಿಲ್ಲಿಸ್ತಾ ಇದ್ದಾರೆ. ಓಕೆ, ಹರೇ ಕೃಷ್ಣ.